ತುಮಕೂರು ಲೋಕಸಭೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಿರಿಯ ಮತದಾರರಿಗೆ ಅವರ ಮನೆಯಲ್ಲಿಯೇ ಮತದಾನ ಮಾಡಲು ಅವಕಾಶ ಮಾಡಿಕೊಡುವಂತಹ ಕಾರ್ಯಕ್ಕೆ ಶನಿವಾರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಚಾಲನೆ ನೀಡಲಾಯಿತು. ನಗರದ ಲೇಬರ್ ಕಾಲೋನಿಯಲ್ಲಿ ಹಿರಿಯ ಮತದಾರರಾದ ವಿಳ್ಳಿಯಮ್ಮ ಮನೆಯಲ್ಲಿ ಅವರಿಗೆ ಮತದಾನ ಮಾಡಲು ಅವಕಾಶ ಮಾಡಿಕೊಡಲಾಗಿತ್ತು. ಮಹಾನಗರ ಪಾಲಿಕೆ ಆಯುಕ್ತೆ ಬಿವಿ ಅಶ್ವಿಜಾ ಖುದ್ದು ಭೇಟಿ ನೀಡಿ ಮತದಾನ ಮಾಡಿಸಿದರು. ಮುಂಜಾನೆ 7 ಗಂಟೆಗೆ ನಮ್ಮ ಹೋಮ್ ವೋಟಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. 4 ತಂಡಗಳು 4 ರೂಟ್ಗಳಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ಪ್ರತಿ ತಂಡ 35 ಹೋಮ್ ವೋಟಿಂಗ್ ನ ಮಾಡಿಸ್ತಾರೆ. ಸೊ ಇವತ್ತು ಇಲ್ಲಿ ನಾವು ASK ಪಾಳ್ಯದಲ್ಲಿ ಬಂದಿದ್ದೀವಿ, ಲೇಬರ್ ಕಾಲೋನಿಯಲ್ಲಿ. ಇದು 2ನೇ ಮತ. ಅವರು ಅವ್ರ ಅನುಭವ ಹಂಚ್ಕೊಳ್ತಾ ಇದ್ದಾರೆ. ಮತದಾರರು ಚೆನ್ನಾಗಿದೆ ಅಂತ, ಯಾಕಂದ್ರೆ ಅವ್ರಿಗೆ ಎಷ್ಟೊಂದು ಜನ 75 ವರ್ಷ ಮೇಲ್ಪಟ್ಟವರಿದ್ದಾರೆ, ಮತ್ತೆ ಡಿಸೇಬಿಲಿಟಿ 40% ಜಾಸ್ತಿ ಡಿಸೇಬಿಲಿಟಿ ಇದ್ದಾರೆ, ಕಾಲು ಚೆನ್ನಾಗಿಲ್ದಿರೋರು. ಈ ತರ ಎಲ್ಲ ಸರ್ಕಾರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹ್ಯಾಸ್ ಗಾಟ್ ದಿಸ್ ಹೋಮ್ ವೋಟಿಂಗ್ ಕಾನ್ಸೆಪ್ಟ್. ಇವಾಗ ಅವ್ರ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ನಾವು ವೋಟಿಂಗ್ ಮಾಡಿಸ್ಕೊಳ್ತಾ ಇದ್ವಿ. ಎಲ್ರಿಗೂ ಖುಷಿ ಆಗ್ತಾ ಇದೆ. ಮೇಡಮ್ ಇಲ್ಲ ಅವ್ರಿಗೆ ಇಲ್ಲ ಸ್ಟಾರ್ಟ್ ಮಾಡಿ. ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ಆಯ್ತು, ಎಲ್ಲ ಬಂದು ಕೂತ್ಕೊಳ್ಳಿ. ರೂಟ್ ಗೊತ್ತಲ್ಲ, ಲೋಕಲ್ಸ್ ಅಲ್ಲ ಎಲ್ಲ. ನಾವು ಆ ರೂಟ್ ಮ್ಯಾಪ್ ಗೊತ್ತಿರಲ್ಲ. ಇದು ನಂದು ಗಾಡಿ ಇದೆ ಸರ್, ನಾನು ಮುಂದೆ ಬರ್ತೀನಿ. ಏನಿದೆ ಮೇಡಮ್, ನೀವು ಯಾರೋ 4 ಜನ ಒಬ್ರು ಒಂದು ವೆಹಿಕಲ್ ಇನ್ಸ್ಟ್ರಕ್ಷನ್ ಶೀಟ್ ಇದು ಈ ಥರ ಮಾಡಿಬಿಡಿ. ಅವ್ರಿಗೆ ಕೊಟ್ಬಿಡಿ, ಒಬ್ಬೊಬ್ಬರಿಗೆ ಒಂದೊಂದು ವೆಹಿಕಲ್. ಟೀಮ್ ಫಾರ್